ಫೈನಾನ್ಸ್ ಮಾಫಿಯಾದ ಸಿಗಬೂರ್ನ ಸುಳ್ಯ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಂಜುನಾಥ್ ರವೀಂದ್ರ ಪನ್ಪುನ ಬೆನ್ನಿದರಿನ ಮಿತ್ತು ದೌರ್ಜನ್ಯ ನಡಪಾದೆರ ಪೊಲೀಸ್ ಇಲಾಖೆಗೂ ಗೊತ್ತಿತ್ತದ್ಲ ಮನಿಪಂದೆ ಕೊಲ್ಲುದುಂಡು ದೂರದೇರ ಇತ್ತ ಆ ಬಗೆಟುಂಜಿ ವರದಿ. ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆದ ಗಡಿಜಾಗೆ ಬಾಳೆಂಬಿದಾರ್ ರವೀಂದ್ರ ಪನ್ಪುನಾರ್ ಅನಧಿಕೃತವಾದುಪ್ಪುನ ಊರ್ದ ಫೈನಾನ್ಸ್ಡ್ ಕೃಷಿಕ ಬೋರ್ಡಾದ 1 ಲಕ್ಷ ರೂಪಾಯಿ ಸಾಲ ದೆತ್ತಿದ್ದೇರ. ಸಾಲ ಕಟ್ಟರೆ ತೀರಂದೆ ಚಕ್ರ ಬಡ್ಡಿದ ಸುಳಿಕ ಬೂರ್ದಿತ್ತೇರ. ಫೈನಾನ್ಸ್ ದನಿ ಡಿ.ಬಿ. K.S.Rao ಸುಳ್ಯ ಕೋರ್ಟ್ಗೂ ದೂರು ಕೊರ್ದಿತ್ತೇರ. ಈ ಬಗೆಟ್ ಜಿಲ್ಲಾ ಕೋರ್ಟುಡು ಅರ್ಜಿ ಪಾಡಿಂಟಲ್ಲ ರವೀಂದ್ರ ಮೇರೆಗೂ ಸೋಲಾತದ. ಸುಳ್ಯ ಕೋರ್ಟು ರವೀಂದ್ರ ವಿರುದ್ಧ ವಾರಂಟ್ ಬಿದಡ್ ಪನಗ ರವೀಂದ್ರ ಬೆಂಗಳೂರು ಹೈಕೋರ್ಟ್ಗೆ ಅರ್ಜಿ ಪಾಡ್ದು ತಡೆಪು ಆಜ್ಞೆ ದೆತ್ತೊಂದೆರ. ತಡೆಪು ಆಜ್ಞೆ 11 ಡಿಸೆಂಬರ್ 4 ಕಾಂಡೆ ಬೆಂಗಳೂರುರ್ದು ಸುಳ್ಯಗೆ ಬನ್ನಗ ಸುಳ್ಯ ಇನ್ಸ್ಪೆಕ್ಟರ್ ಮಂಜುನಾಥ್ ಸ್ಟೇಷನ್ಗಲೆ ತಂದ್ಪೋದು ಕರ್ಬದ ರಾಡ್ ಹಾಕ್ದೆರ. ಕೋರ್ಟ್ ಆಜ್ಞೆ ಇತ್ತಂಡಲ್ಲ ಒಟ್ರಾಸಿ ಪೆಟ್ಟು ಪಾಡ್ದಿರ. ರವೀಂದ್ರ ಮೆರೆನ ಬಂಚಡು ಗಡ್ಡೆ ಆದಿತ್ತದು ಮರ್ದು ನಡತೊಂದಿತ್ತದು ಇತ್ತೆ ಇನ್ಸ್ಪೆಕ್ಟರ್ ದೌರ್ಜನ್ಯ ನಡಪಾಯಿ ನಡೆದು ನರ್ಗದ ಪೋತ್ತೆರ. ಇನ್ಸ್ಪೆಕ್ಟರ್ ಮಂಜುನಾಥ್ ರವೀಂದ್ರನ ಇಲ್ಲಡೆ ಪೋದು ಅರಿನ ಅಪ್ಪೆ ಬೊಕ್ಕ ಬೊಡಿದೆಗ ಪಿಸ್ತೂಲ್ ತೋಜಾದ್ ಎನ್ಕೌಂಟರ್ ಮಲ್ಪೆ ತಾನು ಮಂತ್ರಿ ಡಿ.ಕೆ. ಶಿವಕುಮಾರ್ನ ಜನ ಏನನ್ನು ಏರೆಗ್ಲ ದಾಲ ಮಲ್ಪರೆ ಸಾಧ್ಯ ಇಜ್ಜಿಂದ ಪೋಡಿಪಾದಿರಿಗೆ ದೌರ್ಜನ್ಯ ಆಯ್ನ ರವೀಂದ್ರ ಈ ಬಗೆಟ್ ದಾನಿ ಪನ್ಪೇರ್ ಕೇಳಲೆ. ಸ್ಟೇಷನಲ್ಲಿ SI ಹೊಡೆದ್ರು. 1 ಗಂಟೆ ನನಗೆ ಹಾಕಿ ಸ್ಟಿಕ್ಕಲ್ಲೇ ಹೊಡೆದು 1 ಗಂಟೆ ಹೊಡಿಸಿದ್ದಾರೆ. ಹೊಡಿಸಿ ಟಾಯ್ಲೆಟ್ ಒಳಗೆ ಅಲ್ಲೇ ಕೂತ್ಕೊಳ್ಸಿದ್ದು, ಇಲ್ಲಿ ಯಾರು ನೋಡೋದು ಬೇಡ ಅಂತೇಳಿ. ಹೈಕೋರ್ಟ್ ಸ್ಟೇ ಉಂಟು ಅಂತ ಹೇಳಿದ್ದೇನೆ ಸರ್, ತೋರಿಸಿದ್ದೇನೆ. ಅದು ಇದ್ದು ಕೂಡ ನನಗೆ ಹೊಡೆದು ಅದರ ಹಿಡ್ಕೊಂಡೇ ಹೊಡೆದು ಸರ್ SI. ನನಗೆ ಡಿ.ಕೆ. ಶಿವಕುಮಾರ್ ಸಪೋರ್ಟು ಹಾಗೆ ಅಂತೇಳಿ ಹೊಡೆದು ನನ್ನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಮತ್ತು ನಮ್ಮ ಮನೆಗೆ ಬಂದು ರಾತ್ರಿ ಎಲ್ಲ ಬಂದು ನನ್ನ ಮಿಸ್ಸಸ್ ಒಬ್ಬರೇ ತಾಯಿ ಎಲ್ಲ ಇರುವಾಗ ಬಂದು ಇದು ರಿವಾಲ್ವರ್ ತಗೊಂಡು ಬಂದು ತಾಯಿಗೆ ಮತ್ತು ನನ್ನ ಹೆಂಡತಿಗೆಲ್ಲ ರಿವಾಲ್ವರ್ ಹಿಡಿದು ನಿನ್ನ ಗಂಡನನ್ನು ಎನ್ಕೌಂಟರ್ ಮಾಡ್ತೇನೆ ಅಂತೆಲ್ಲ ಹೇಳೋದು ಸರ್. ನಿನ್ನೆ ವಕೀಲರು ಜಾಮೀನೆಲ್ಲ ರೆಡಿ ಮಾಡಿದ್ದಾರೆ ಅವರು, ಆದರೂ ಅವರನ್ನೆಲ್ಲ ಕಳಿಸಿ ನಂತರ ಪ್ರೊಡ್ಯೂಸ್ ಮಾಡಿದರು. ಪ್ರೊಡ್ಯೂಸ್ ಮಾಡುವಾಗ ಹೈಕೋರ್ಟ್ನ ಆರ್ಡ್ರನ್ನು ತೋರಿಸಲಿಲ್ಲ ಜಡ್ಜಿಗೆ. ಇವರೇ ಹೈಕೋರ್ಟ್ನ ಆರ್ಡ್ರನ್ನು ತೆಗೆದು ತೋರಿಸಲಿಲ್ಲ. ಇಲ್ಲ ಆದ ಕಾರಣ ಇವನಿಗೆ ಜಾಮೀನಾಯಿತು. ಇಲ್ಲದರೆ ಇವರು ಒಳಗೆ ನಿನ್ನೆ. ಈಗ ಪುನಃ ನಿನ್ನ ಮೇಲೆ ಗಾಂಜಾ ಕೇಸ್ ಹಾಕ್ತೇನೆ, ರೇಪ್ ಕೇಸ್ ಹಾಕ್ತೇನೆ, ಕಂಪ್ಲೇಂಟರ್ಗಳನ್ನು ರೆಡಿ ಮಾಡ್ತಿದ್ದಾನೆ ಕಲ್ಲುಗುಂಡಿಯಲ್ಲಿ. ಪುನಃ ಕೊಲೆ ಕೇಸ್ ಫಿಕ್ಸ್ ಮಾಡ್ತೇನೆ, ಹಾಗೆಲ್ಲ ಹೆದರಿಸ್ತಿದ್ದಾನೆ. ಊರ್ದ ಸೂರಜ್ ಪಟೇಲ್ ಬೆನ್ನಿದಾರ ರವೀಂದ್ರನ ಕಷ್ಟಬೊಕ ಅರೆಗಾಯಿನ ಅನ್ಯಾಯದ ಬಗೆಟ್ ಪಾತ್ರಿಯರ ಮಂಜುನಾಥ್ ದೌರ್ಜನ್ಯ ನಡಪಾಯಿನ ಬಗೆಟ್ ಜಿಲ್ಲಾ ಎಸ್ಪಿಗೂ ದೂರು ಕೊರ್ದು ತನ್ಕಾಯಿನ ಅನ್ಯಾಯಗೂ ನ್ಯಾಯ ಒದಗಾವಡೊಂದು ರವೀಂದ್ರ ಕೇನೊಂದೆರ. ಈ ದುಂಬುಲ ಮಂಜುನಾಥ್ ಜನಕ್ಲೆಡ ಕ್ರೂರವಾದ ನಡತನ್ನ ಬಗೆಟ್ ದೂರು ಉಂಡು. ಪಾಪದಕ್ಲೆನ ಮಿತ್ತು ದೌರ್ಜನ್ಯ ನಡಪಾಂಡಲ ಇಲಾಖೆ ಮನಿಪಂದೆ ಕುಲ್ದಿನವು ಸೋಜಿಗದ ಸಂಗತಿಯಾದುಂಡು.